ಸ್ಮಾರಕಕ್ಕೆ ಬಂದು ನಾವು ಅವರಿಗೆ ಹೂವರ್ಪಣೆಯನ್ನು ಮಾಡಿ ಅವರಿಗೊಂದು ಈ ವಿಜಯ ದಿವಸ ಒಂದು ಗೌರವವನ್ನು ಸಲ್ಲಿಸ್ತೀವಿ. ಇವತ್ತು ಕಾರ್ಗಿಲ್ ವಿಜಯ ದಿವಸ. ಈ ಕಾರ್ಗಿಲ್ ವಿಜಯ ದಿವಸದಂದು ಶಾಸಕರು ಮತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಈ ಭಾಗದ ಪ್ರಮುಖ ಕಾರ್ಯಕರ್ತರು ಸೇರಿ ಆ ಯೋಧರಿಗೊಂದು ನಮನ ಸಲ್ಲಿಸುವಂಥ ಕಾರ್ಯಕ್ರಮ ಇವತ್ತಿನ ಮಾಡಿದೆ. ಕಾಶ್ಮೀರದ ಶ್ರೀನಗರದಿಂದ 205 ಕಿಲೋಮೀಟರ್ ದೂರದಲ್ಲಿರುವಂಥ ಕಾರ್ಗಿಲ್ ಭಾಳಷ್ಟು ಎತ್ತರದ ಪ್ರದೇಶ, 84 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವಂಥ ಒಂದು ಜಾಗ ಮತ್ತು 150 ಕಿಲೋಮೀಟರಷ್ಟು ಉದ್ದಕ್ಕೂ ಹಿಮ ಇರುವಂಥ ಒಂದು ಎತ್ತರದ ಒಂದು ಭೂಮಿಯಾಗಿದೆ. ಆ ಭೂಮಿಯಲ್ಲಿ ನಮ್ಮ ಯೋಧರು ಸರಿಸುಮಾರು 74 ದಿವಸ ಹೋರಾಟವನ್ನು ಮಾಡಿ ಪಾಕಿಸ್ತಾನದ ಕುತಂತ್ರಕ್ಕೆ ಅವರಿಗೆ ತಕ್ಕ ಪಾಠವನ್ನು ಕಲಿಸಿಕೊಟ್ಟು ಅವರಿಗೆ ಸೋಲಿಸಿ ಕೊನೆಯದಾಗಿ ಇವತ್ತಿನ ದಿನದಂದು ಭಾರತ ವಿಜಯಿ ಅಂತ ಹೇಳುವಂಥದ್ದು ನಮಗೆ ಘೋಷಣೆ ಆಯಿತು. 1999ರಲ್ಲಿ 26ನೇ ತಾರೀಕರಂದು ಇವತ್ತಿನ ದಿವಸಕ್ಕೆ ಕಾರ್ಗಿಲ್ ವಿಜಯ ದಿವಸ ಆಚರಿಸುವಂಥದ್ದು ಸರ್ಕಾರ ಅದಕ್ಕೊಂದು ವಿಜಯ ದಿವಸ ಆಚರಿಸಬೇಕು ಅಂತ ದೃಷ್ಟಿಯಲ್ಲಿ ಈ ಒಂದು ಕೆಲಸವಾಯಿತು. ಆದರೆ ಒಟ್ಟು 572ಕ್ಕೂ ಅಧಿಕ ಯೋಧರು ಈ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದು, ಆ ಯೋಧರಿಗೆ ಒಂದು ನಮನ ಸಲ್ಲಿಸುವಂಥದ್ದು ನಮ್ಮ ಮಂಗಳೂರಿನ ಜನರ ಮತ್ತು ನಮ್ಮೆಲ್ಲರ ಕರ್ತವ್ಯ. आचार्य भैया उल्लेखंड आचार्य भैया आचार्य